ಧನಾತ್ಮಕ ಪರಿಣಾಮ ಬೀರುವ ರೀತಿಯಲ್ಲಿ ದೇವಸ್ಥಾನದ ವಿನ್ಯಾಸಗಳು ರೂಪುಗೊಂಡಾಗ ದೇವಾಲಯಕ್ಕೆ ಬರುವ ಭಕ್ತರಿಗೆ ಶ್ರೀರಕ್ಷೆಯಾಗಲಿದೆ ಎಂದು ನೀಲೇಶ್ವರ ಪದ್ಮನಾಭ ಉಚಿಲತ್ತಾಯ ಹೇಳಿದರು. ಅವರು ಫೆಬ್ರವರಿ 2023 ವೇಳೆ ನಡೆಯಲಿರುವ ಬಿಸಿ ರೋಡಿನ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನದ ಬ್ರಹ್ಮಕಲಶದ ವಿಜ್ಞಾಪನಾ ಪತ್ರ ಬಿಡುಗಡೆ ನಡೆಸಿದ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ರು. ಸಾನ್ನಿಧ್ಯ ಮೂರ್ತಿ ಚೇತನಾ ಶಕ್ತಿಯಾಗಿ ನಮ್ಮಲ್ಲಿ ಜೀವವನ್ನು ಬೆಳೆಸಿಕೊಂಡು ದೇಹಕ್ಕೂ ಮನಸ್ಸಿಗೂ ಧೀಶಕ್ತಿಯನ್ನು ಕೊಡುವ ಚಂಡಿಕಾ ಪರಮೇಶ್ವರಿ ಚೈತನ್ಯ ಪ್ರತಿಯೊಬ್ಬರಿಗೂ ಉತ್ಕೃಷ್ಟ ರೀತಿಯಲ್ಲಿ ಫಲಿಸಲಿ. ನಮ್ಮ ಕಷ್ಟ ಸುಖವನ್ನು ಸಮಚಿತ್ತದಿಂದ ಎದುರಿಸುವ ಶಕ್ತಿಯನ್ನು ಕೊಡುವ ಸಾನ್ನಿಧ್ಯ ಬೆಳಗಲಿ ಎಂದು ಹೇಳಿದರು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯದ ನವೀಕರಣ ಕಾರ್ಯ ಹಾಗೂ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿಯ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲೇಬೇಕಾದ ಸಕಲ ವ್ಯವಸ್ಥೆಗೆ ದೇವರ ಅನುಗ್ರಹವಿರಲಿ ಎಂದು ಹೇಳಿದರು. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಮಾತನಾಡಿ, ದೇವರ ಆಶೀರ್ವಾದ ಅನುಗ್ರಹದ ಮೂಲಕ ಮಾತ್ರ ಮನುಷ್ಯ ಎತ್ತರಕ್ಕೆ ಬೆಳೆಯುತ್ತಾನೆ ಎಂದರು. ಚಂಡಿಕಾ ಪರಮೇಶ್ವರಿಯು ನಮ್ಮಲ್ಲಿ ಚೇತನಾ ಶಕ್ತಿಯಾಗಿ ನಮ್ಮಲ್ಲಿ ಜೀವವನ್ನು ಉಳಿಸಿಕೊಂಡು ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಪ್ರಾಣವನ್ನು ಅಥವಾ ಧೀಶಕ್ತಿಯನ್ನು ಕೊಡುವಂತಹ ಈ ಚಂಡಿಕಾ ಪರಮೇಶ್ವರಿಯ ಚೈತನ್ಯ ಪ್ರತಿಯೊಬ್ಬರಲ್ಲಿ ಕೂಡ ಉತ್ಕೃಷ್ಟ ರೀತಿಯಲ್ಲಿ ಅದು ಉದ್ಭವಿಸಿ ನಮ್ಮ ನಮಗೆ ಬರುವಂತಹ ಕಷ್ಟ ಮತ್ತು ಸುಖವನ್ನು ಸಮಚಿತ್ತದಿಂದ ಎದುರಿಸುವಂತಹ ಆ ಶಕ್ತಿಯನ್ನು ಕೊಡುವಂತಹ ಚಂಡಿಕಾ ಪರಮೇಶ್ವರಿಯ ಈ ಒಂದು ಸಾನ್ನಿಧ್ಯ ಇನ್ನಷ್ಟು ಬೆಳಗಲಿ, ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಯೋಗ್ಯ ರೀತಿಯಲ್ಲಿ ಬರಲಿ ಅಂತ ಹೇಳಿಕೊಂಡು ದೀರ್ಘವಾಗಿ ಮಾತನಾಡುವುದಕ್ಕೆ ಸಂದರ್ಭ ಬಹುಶಃ ಅದು ಈ ರೀತಿ ಆ ದೇವಸ್ಥಾನಗಳೆಲ್ಲ ಕೂಡ ಈ ಪರ್ಟಿಕ್ಯುಲರ್ ಆದ ಓದುಪೇರಣೆ ಅಂಚನೆ ಈ ದೇವಸ್ಥಾನದ ಪೂರ ಕಾರ್ಯಕ್ರಮ ಭಾರಿ ಕೊಡುಗಳು ಎಡ್ಡೆ ರೀತಿ ರಾವಡು ಅಂಚನೆ ಐನಾರು ಬೇಗಳು ನಮ್ಮ ಮಹಿಳೆಯರೆಲ್ಲ ಒಂದು ಮೋಹನ್ ಅವರು ಫೋನ್ ಮಾಡಿದ್ದಾರೆ, ನೀವು ತಪ್ಪದೆ ಹೋಗಬೇಕು ಅಂತ ಹೇಳ್ತಾರೆ. ತಪ್ಪದೆ ಹೋಗಬೇಕು ಅಂತ ತಪ್ಪದೆ ಹೋಗಬೇಕು ಅಂತೇಳಿ ಬಹುಶಃ ಅದು ನನಗೆ ಬರಬೇಕು ಅಂತಲ್ಲ, ದೇವರು ಬರೆಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಬಂದಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ.